ಪ್ರಕೃತಿ ವಿಕೋಪಗಳು ಮತ್ತು ದುರಂತಗಳು ಸಂಭವಿಸಿದಾಗ ಮಾನವೀಯತೆ, ಮರುಕ ಮತ್ತು ಜಾಗರೂಕತೆಗೆ ಆದ್ಯತೆ ಕೊಡುವುದು ಸಾಮಾನ್ಯ ನಿಯಮ. ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ಪಡೆಯುವ ಹಪಹಪಿತನದಿಂದಾಗಿ ಜನರು ಕನಿಷ್ಠ ಶೌಚಾಲಯವನ್ನ ಮರಿತಾ ಇದ್ದಾರೆ. ವಾಸಿ ತಂಡವೊಂದರ ವರ್ತನೆ ಇದಕ್ಕೊಂದು ನಿದರ್ಶನವಾಗಿದೆ. ಇತ್ತೀಚೆಗೆ ವಿಯೆಟ್ನಾಂನ ಕೆಲವು ಪ್ರದೇಶಗಳು ಭೂಕುಸಿತದಿಂದ ತತ್ತರಿಸಿದ್ದು, ಈ ಸಂದರ್ಭದಲ್ಲಿ ಭೂಕುಸಿತ ಪ್ರದೇಶದ ಬಳಿ ಪ್ರವಾಸಿಗರ ಗುಂಪೊಂದು ಗರ್ಭಾ ನೃತ್ಯ ಪ್ರದರ್ಶಿಸಿತು. ಈ ಕುರಿತ ವಿಡಿಯೋ ಇದೀಗ ಆನ್ಲೈನ್ನಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಭೀಕರ ಭೂಕುಸಿತ ಸಂಭವಿಸಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವುದನ್ನು ಕಾಣಬಹುದಾಗಿದೆ. ಈ ವೇಳೆ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಸ್ಥಳೀಯರು ಮತ್ತು ಪ್ರವಾಸಿಗರು ಸಿಲುಕಿಕೊಂಡು ಆತಂಕದಲ್ಲಿರುವಾಗಲೇ ಪುರುಷರು ಮತ್ತು ಮಹಿಳೆಯರನ್ನ ಒಳಗೊಂಡ ಪ್ರವಾಸಿಗರ ತಂಡವೊಂದು ಗರ್ಭಾ ನೃತ್ಯ ಮಾಡುವುದನ್ನು ತೋರಿಸುತ್ತದೆ. ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಅಥವಾ ಮಾರ್ಗ ಮತ್ತೆ ತೆರೆಯುವವರೆಗೆ ಮೌನವಾಗಿ ಕಾಯುವ ಬದಲಿಗೆ ಆಚರಣೆಯನ್ನಾಗಿ ಪರಿವರ್ತಿಸದಂತೆ ಕಂಡುಬಂದಿತು. ಈ ದೃಶ್ಯಾವಳಿ ವೈರಲ್ ಆಗ್ತಾ ಇದ್ದಂತೆ ತೀವ್ರ ಟೀಕೆಗೆ ಗುರಿಯಾಗಿವೆ. ನೈಸರ್ಗಿಕ ವಿಕೋಪದಿಂದ ತತ್ತರಿಸಿದ ಸ್ಥಳವು ನೃತ್ಯ ಪ್ರದರ್ಶನಕ್ಕೆ ಸೂಕ್ತವಲ್ಲ ಎಂದು ಅನೇಕರು ಕಾಮೆಂಟ್ ಮಾಡಿದ್ದಾರೆ. ಸಂಕಷ್ಟದ ಪರಿಸ್ಥಿತಿಯನ್ನ ಮನರಂಜನೆಯ ಕ್ಷಣವೆಂದು ಪರಿಗಣಿಸುವುದು ಪ್ರವಾಸಿಗರ ಮೇಲೆ ಕೆಟ್ಟದಾಗಿ ಪ್ರತಿಫಲಿಸಿದೆ. ಇದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ.